ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಓರಿಯೋ ಬಿಸ್ಕೆಟ್ ಮಿಲ್ಕ್ ಶೇಕ್ ಮಾಡ್ತಿದ್ದೀನಿ. ಓರಿಯೋ ಬಿಸ್ಕೆಟ್ ತಗೊಂಡಿದ್ದೀನಿ. ಇದರಲ್ಲಿ ಒಂದು ಪ್ಯಾಕೆಟ್ ತಗೊಂಡಿದ್ದೀನಿ, 30 ರುಪೀಸ್ ಇದ್ದು. ಸಕ್ಕರೆ, ಸ್ವಲ್ಪ ಏಲಕ್ಕಿ, ಗೋಡಂಬಿ 10 ತಗೊಂಡಿದ್ದೀನಿ. ಹಾಲು ತಗೊಂಡಿದ್ದೀನಿ 1 ಗ್ಲಾಸ್. ಇದು ದಪ್ಪ ಹಾಲು. ಇದನ್ನು ಕುದಿಸಿ ಆರಿಸಿ ತಂದೀನಿ. ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಫ್ರಿಜ್ಜಲ್ಲಿ ಇಟ್ಟು ತಂದಿದ್ದೀನಿ. ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಇದು ಜ್ಯೂಸ್ ಮಾಡುವ ಮಿಕ್ಸಿ ಅಲ್ಲ, ನಾವು ಡೈಲಿ ಯೂಸ್ ಮಾಡ್ತೇವಲ್ಲ ಅದೇ ಮಿಕ್ಸಿ. ಬಿಸ್ಕೆಟ್ ಹಾಕ್ತಿದ್ದೀನಿ. ಬೇಗ ಸುಲಭವಾಗಿ ಮಾಡ್ಬೋದು, ಬೇಗ ಆಗುತ್ತೆ. ಇದು ಖಾಲಿ 1 ನಿಮಿಷದಲ್ಲಿ ಆಗುತ್ತೆ. ಹಾಲನ್ನು ಮಾತ್ರ ಮೊದಲೇ ಬಿಸಿ ಮಾಡಿ ಫ್ರಿಜ್ಜಲ್ಲಿ ಇಡಬೇಕು. ಈಗ ಸಕ್ಕರೆ ಹಾಕ್ತೀನಿ, 1 ಟೇಬಲ್ ಸ್ಪೂನು. ಜಾಸ್ತಿ ಹಾಕಿದ್ರೆ ಜಾಸ್ತಿ ಸಿಹಿ ಆಗುತ್ತೆ. ಈಗ ಗೋಡಂಬಿ ಹಾಕ್ತೀನಿ. 10 ಗೋಡಂಬಿ ತಗೊಂಡಿದ್ದೀನಿ. ಹಾಕಬೇಕಂತ ಏನಿಲ್ಲ ಗೋಡಂಬಿ ಎಲ್ಲ, ಖಾಲಿ ಬಿಸ್ಕೆಟ್ ಮಾತ್ರ ಜ್ಯೂಸ್ ಮಾಡಲಿಕ್ಕೆ ಆಗುತ್ತೆ. ಇದು ಏಲಕ್ಕಿ ಸ್ವಲ್ಪ ತಗೊಂಡಿದ್ದೀನಿ. ಈಗ ಹಾಲು ಹಾಕ್ತೀನಿ. ಇದನ್ನೀಗ ರುಬ್ಬಿ ತರ್ತಿದ್ದೀನಿ. ರುಬ್ಬಿ ತಂದಿದ್ದೀನಿ. ಗ್ಲಾಸ್ ತಗೊಂಡಿದ್ದೀನಿ 2. ಎರಡು ಗ್ಲಾಸ್ ಆಗಿದೆ. ಗ್ಲಾಸ್ಗೆ ಹಾಕಿದ್ದೇನೆ ಜ್ಯೂಸು. ಇದು 1 ಬಿಸ್ಕೆಟ್ ಜಜ್ಜಿ ತಂದಿದ್ದೀನಿ ಚೆನ್ನಾಗಿ. ಇದನ್ನು ಸ್ವಲ್ಪ ಇದರ ಮೇಲೆ ಹಾಕ್ತಿದ್ದೀನಿ. ತುಂಬ ಚೆನ್ನಾಗಿ ಆಗುತ್ತೆ ಈ ಜ್ಯೂಸು, ಬೇಗ ಆಗುತ್ತೆ. ಬಿಸ್ಕೆಟ್ ಇದ್ರೆ ಆಯಿತು. ಹಾಲನ್ನು ಮೊದಲೇ ಫ್ರಿಜ್ಜಲ್ಲಿ ಇಡಬೇಕು. ಓರಿಯೋ ಬಿಸ್ಕೆಟ್ ಜ್ಯೂಸ್ ರೆಡಿ ಆಯಿತು. ತುಂಬ ಚೆನ್ನಾಗಿದೆ ಇದು. ನೀವು ಸಹ ಟ್ರೈ ಮಾಡಿ ನೋಡಿ.